ತಾಕತ್ ಇದ್ದರೆ ಪ್ರತಿ ಕುಟುಂಬದ ಮಹಿಳೆಯರಿಗೆ 5,000 ರೂಪಾಯಿ ಘೋಷಣೆ ಮಾಡಿ ಎಂದು ಮಾಜಿ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ. ಪರಮೇಶ್ವರ್ ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ತಿಗಳ ಮತ್ತು ನಾಯಕರ ಸಮುದಾಯದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜನರ ಹಸಿವನ್ನು ನೀಗಿಸುವ ಕೆಲಸ ಮಾಡಿದರೆ, ಬಿಜೆಪಿ ಸರ್ಕಾರ ಅನ್ನವನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ. ಬೆಲೆ ಏರಿಕೆ ಒಂದನ್ನು ಬಿಟ್ಟು ಬಿಜೆಪಿಯವರ ಕೈಯಿಂದ ಇನ್ನೇನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದರು. ಬಿಜೆಪಿ ಸರ್ಕಾರ ಏನು ಮಾಡುತ್ತಿದೆ ಎನ್ನುವುದನ್ನು ತಿಳಿಯಬೇಕಾದರೆ ವಿಧಾನಸೌಧದ ಕಂಬಗಳಿಗೆ ಕಿವಿಕೊಟ್ಟು ಕೇಳಿ. ಪ್ರತಿ ಕಂಬವು 40% ಕಮಿಷನ್ ಎಂದು ಹೇಳುತ್ತದೆ ಎಂದು ಅವರು ವ್ಯಂಗ್ಯ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಜ್ಯದ ಜನರಿಗೆ ಕೊಟ್ಟಂತಹ ಮಾತುಗಳನ್ನು ನೆರವೇರಿಸಿದೆ. ಮುಂದೆಯೂ ಮಾತಿಗೆ ಬದ್ಧವಿರುತ್ತೇವೆ. ಈಗಲೂ ಅಷ್ಟೇ, ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ. ಪ್ರತಿ ಕುಟುಂಬದ ಮಹಿಳೆಗೆ 2,000, 10 ಕೆಜಿ ಅಕ್ಕಿ, 200 ಯೂನಿಟ್ ವಿದ್ಯುತ್ ಉಚಿತ. ಇದು ಕಾಂಗ್ರೆಸ್ನ ಭರವಸೆಯಾಗಿದೆ. ಬಿಜೆಪಿಗೆ ತಾಕತ್ ಇದ್ದರೆ ಈ ರೀತಿಯ ಘೋಷಣೆ ಮಾಡಲಿ ಎಂದು ಸವಾಲು ಹಾಕಿದರು. ವರದಿ ಮಂಜುಸ್ವಾಮಿ, MN ಕೊರಟಗೆರೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅವರಿಗೆ ಮನೆ ಖರ್ಚು, ಶಾಂತಮನೆ ಖರ್ಚು ಬೇಡವಾ? ಮನೆಯಲ್ಲಿ ಹೆಣ್ಮಕ್ಳು ಖರ್ಚು ಕಡಿಮೆ, ನಮ್ಮ ಮನೆಯ ಗಂಡಸು ಜಾಗ ನೋಡ್ಬೇಕಾ? 2,000 ರೂಪಾಯಿ ತಿಂಗಳಿಗೆ ನಾವು ಕೊಡ್ತೀವಿ ಅಂತಂದ್ರು ಎಲ್ಲಿಂದ ತಂದು ಕೊಡ್ತಾರೆ? ಆಗಸ್ಟಿಂದ ತಂದು ಕೊಡ್ತಾರೆ. ವಿಧಾನಸೌಧ ಬಜೆಟ್ನಲ್ಲಿ ಟ್ರೆಜರಿಯಿಂದಲೇ ತಂದು ಕೊಡ್ತೀವಪ್ಪ. ಆ ತಾಕತ್ತು ಕಾಂಗ್ರೆಸ್ಗಿದೆ.